ಸಾಕಾಣಿಕೆಯನ್ನು ಮತ್ತು ಅದರಲ್ಲೂ ಹಿತ್ತಲು ಕೋಳಿಯನ್ನು ಸಾಕಲು ರೈತರಿಗೆ ಒಂದು ಉತ್ತೇಜನ ನೀಡಲು ಅಂತ ಕಾರ್ಯಕ್ರಮಗಳಿತ್ತು. ಆದರೆ ಅದು ಖಾಲಿ ಬರೀ SC/ST ಮತ್ತು ST ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಮೊದಲ ಬಾರಿಗೆ ನಮ್ಮ ಜಿಲ್ಲಾ ಪಂಚಾಯತಿಯವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದೊಂದು ಕಾರ್ಯಕ್ರಮ ಇದು ನಮ್ಮ ಏರಿಯಾದಲ್ಲಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರ ವ್ಯಾಪ್ತಿ ಪ್ರದೇಶದ ಜನರಿಗೆ ಒಂದು ಕೋಳಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರು ಮತ್ತು ಇದನ್ನು ಒಂದು ಅವರ ಸ್ವಂತ ಇಚ್ಛೆಯಿಂದ ಇಲ್ಲಿ ಒಂದು ಕಾರ್ಯಕ್ರಮ ಆಗಲು ಕಾರಣರಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರಿಗೆ ಇಂಥದ್ದೀಗ ನಾನ್ ವೆಜಿಟೇರಿಯನ್ಸು ಮಟನ್ ತಿನ್ನಬೇಕು, ಚಿಕನ್ ತಿನ್ನಬೇಕು. ಸೊ ಹಾಗೆ ಅದು ತಿಂದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಕಲ್ಪನೆ ಇದೆ. ಅದು ನಿಜ. ಯಾಕೆಂದರೆ ನಮಗೆ ಆಹಾರದಲ್ಲಿ ಒಂದು ಪ್ರೋಟೀನ್ ಅಂಶ ಮತ್ತು ಸಕ್ಕರೆ ಅಂಶ ಅಂದರೆ ಅನ್ನ ಇದೆಲ್ಲ ಉಂಟಲ್ಲ, ಮತ್ತು ಮಿಕ್ಕಿದ್ದೆಲ್ಲ ತರಕಾರಿಗಳಲ್ಲಿ ವಿಟಮಿನ್ಸು ಮಿನರಲ್ಸು ಇವೆಲ್ಲ ಹೋಗ್ತವೆ. ಸೊ ಇದು ನಮ್ಮ ದಿನನಿತ್ಯದ ಬದುಕಿಗೆ ನಾವು ನಾರ್ಮಲ್ ಆಗಿ ಹೆಲ್ತಿಯಾಗಿರಬೇಕು ಅಂದರೆ ಇದು ಕಂಪಲ್ಸರಿ ಇಂಥವೆಲ್ಲ ನ್ಯೂಟ್ರಿಯೆಂಟ್ಸ್ ಹೋಗಬೇಕು ನಮಗೆ. ಸೊ ಹಾಗೆ ಅದರಲ್ಲಿ ಮುಖ್ಯವಾದದ್ದು ಅಂದರೆ ಪ್ರೋಟೀನ್ ಅಂಶ. ಯಾಕೆಂದರೆ ಬೆಳೆಯುವ ಮಕ್ಕಳಿಗೆ ಪ್ರೋಟೀನ್ ತುಂಬ ಬೇಕು. ಬೆಳೆಯುವಾಗ ಮಕ್ಕಳು ಪ್ರೋಟೀನ್ ಅಂಶ, ಅದು ಬೆಳವಣಿಗೆ, ನಮ್ಮ ಶರೀರ ಅಂದ್ರೇ ಪ್ರೋಟೀನ್. ನಮ್ಮಲ್ಲಿ ಈಗ ಸೆಲ್ ಅಂತೀವಲ್ಲ, ನಮ್ಮ ಅಣು ಕೂಡ ಆಗೋದು ಸೆಲ್ಲಿ ಆ ಪ್ರೋಟೀನಿಂದ ಆಗೋದು. ಹಾಗಾಗಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಗಟ್ಟಿಮುಟ್ಟಾಗಿ ಬೆಳಿಬೇಕು ಅಂದರೆ ಪ್ರೋಟೀನ್ ಅಂಶ ಹೆಚ್ಚು ಕರೆಕ್ಟಾಗಿ ಹೋಗಬೇಕು. ನೋಡಿ, ಆ್ಯಕ್ಚುಲಿ ಇವರು ಹೇಳೋದು ಒಬ್ಬರಿಗೆ ಪ್ರತಿ ದಿನ ನಾವು 56 ಗ್ರಾಮ್ ಪ್ರೋಟೀನ್ ತಿನ್ನಬೇಕು. ಒಬ್ಬ ಮನುಷ್ಯ, ಗಂಡು ಮನುಷ್ಯ 56 ಗ್ರಾಮ್ ಕಂಪಲ್ಸರಿ ಪ್ರೋಟೀನ್ ತಿನ್ನಬೇಕು. ಅದೇ ಹೆಂಗಸರು 46 ಗ್ರಾಮ್. ಇದು ಯಾರಿಗೆ ಏನೂ ಕೆಲಸ ಮಾಡದೆ ಜಸ್ಟ್ ಇರೋದೇ ಇಂಥವ್ರಿಗೆ ಇಷ್ಟು ಬೇಕು. ಇನ್ನು ಹೆಚ್ಚು ಕೆಲಸ ಮಾಡೋರಿಗೆ ಎಷ್ಟು ಬೇಕು ಇಮ್ಯಾಜಿನ್ ಮಾಡಿಕೊಳ್ಳಿ. ಹಾಗಾಗಿ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ತುಂಬ ಮುಖ್ಯವಾದ ಆಹಾರ. ಸೊ ಈ ಒಂದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನಿದೆ ನಮ್ಮನ್ನು ಮುಖ್ಯವಾಗಿ ಮಾಲ್ ನ್ಯೂಟ್ರಿಷನ್ ಅಂತೀವಿ. ಮಾಲ್ ನ್ಯೂಟ್ರಿಷನ್ ಅಂದರೆ ಈ ಅಂಶಗಳು, ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಅದರ ಕೊರತೆ ಆಗೋದಕ್ಕೆ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೇವೆ. ಅದು ಕೊರತೆ ಆದರೆ ಅದು ಅನೇಕ ಕಾಯಿಲೆಗಳಿಗೆ ದಾರಿ ಆಗ್ತದೆ. ಆ ಕಾಯಿಲೆಗಳು ಅವೆಲ್ಲ ಬರಬಾರ್ದು. ಹೆಲ್ತಿಯಾಗಿ ಆರೋಗ್ಯವಾಗಿ ನಾವು ಇರಬೇಕು ಅಂದರೆ ಸೊ ಈ ಒಂದು ಪ್ರೋಟೀನ್ ಅಂಶ ಹೆಚ್ಚು ಹೋಗಬೇಕಂದ್ರೆ ಸೊ ನಾನ್ ವೆಜಿಟೇರಿಯನ್ಸ್ಗೆ ಈಸಿಯಾಗಿ ಸಿಗುವಂಥದ್ದು ನಮಗೆ ಚಿಕನ್, ಕೋಳಿ. ಸೊ ಕೋಳಿಯನ್ನು ನಾವು ಮನೆಯಲ್ಲಿ ಸಾಕಿ ನಮ್ಮ ಮಕ್ಕಳಿಗೆ ಕೊಡ್ಬೋದು. ಮತ್ತು ಮೊಟ್ಟೆ ನೋಡಿ, ಪ್ರೋಟೀನು ತುಂಬ ಹೆಚ್ಚಿರುವಂಥದ್ದು ಆಹಾರಗಳು ಅಂದರೆ ಒಂದು ಹಾಲು, ಮೊಟ್ಟೆ ಮತ್ತು ಮಾಂಸ. ಸೊ ನಾನ್ ವೆಜಿಟೇರಿಯನ್ಸ್ಗೆ ಅವರಿಗೆ ಬೇರೆ ದಾರಿ ಇಲ್ಲ. ಬೇಳೆಕಾಳುಗಳು ಮತ್ತು ನಮ್ಮ ಹಾಲಲ್ಲಿ ಅವರ ಪ್ರೋಟೀನ್ ಅಂಶ ಹೋಗಬೇಕು. ನಾನ್ ವೆಜಿಟೇರಿಯನ್ಸ್ಗೆ ಆಪ್ಷನ್ ಜಾಸ್ತಿ ಇದೆ. ಸೊ ಅದರಲ್ಲಿ ಇದು ಒಂದು, ಕೋಳಿ ಒಂದು. ಸೊ ಆದ್ದರಿಂದ ಕೋಳಿಯನ್ನು ಸಾಕಿ ನಿಮ್ಮ ಪ್ರೋಟೀನ್ ಅಂಶವನ್ನು ಹೆಚ್ಚು ನಿಮ್ಮ ರೈತರಿಗೆ ಅವೈಲೇಬಲ್ ಆಗಲಿ ಅಂತ ಒಂದು ಹಿತ್ತಲ ಕೋಳಿಯನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಗೌರ್ಮೆಂಟ್ ಉದ್ದೇಶ. ಇನ್ನೊಂದು ಎಗ್, ಮೊಟ್ಟೆ ಸೇವನೆಯನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಈ ಒಂದು ನಮ್ಮ. ಮತ್ತು ಇದರ ಜೊತೆಗೆ ದಿನನಿತ್ಯ ನಿಮಗೆ ಒಂದು ಕೋಳಿ 10 ಕೋಳಿ ಸಾಕಿದರೆ 10 ತಿನ್ನಲಿಕ್ಕಾಗಲ್ಲ, ಮಾರ್ಬೋದು. ಅದರಿಂದ ಸ್ವಲ್ಪ ಅಡಿಷನಲ್ ಇನ್ಕಮ್ ಬರ್ತದೆ ರೈತರಿಗೆ. ಈ ಒಂದು ಮುಖ್ಯ 3 ಉದ್ದೇಶಗಳಿಟ್ಕೊಂಡು ನಾವು ನಮ್ಮ ಸರ್ಕಾರದವರು ಈ ಗಿರಿರಾಜ ಕೋಳಿ ಸಾಕಾಣಿಕೆಯನ್ನು ಪ್ರಚಾರ ಮಾಡ್ತಾ ಇರೋದು. ಮತ್ತು ಈಗ ಪ್ರತಿ ವರ್ಷ 1 ಲಕ್ಷ ಗಿರಿರಾಜ ಮರಿಗಳನ್ನು ಆಲ್ ಓವರ್ ಸ್ಟೇಟ್ ಕೊಡ್ತಾರೆ. ಸೊ ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟಿಗೆ ಒಂದು ಇಷ್ಟು ಅಂತ ಇರ್ತದೆ. ಅದರಲ್ಲಿ ಹೆಚ್ಚಾಗಿ ನಾವು ಮುಂಚೆ ಎಲ್ಲ ನೀವು ಒಟ್ಟು ಅದಕ್ಕೆ ಬ್ಯಾಚ್ ಬಂದಾಗ ಈಗ 910 ಖರ್ಚಾಗ್ತದೆ ನಿಮಗೆ 10 ಕೋಳಿಗೆ. ಅಷ್ಟನ್ನು ನೀವು ಹಣ ಕೊಟ್ಟು ಮಂಗಳೂರಿನ ನಮ್ಮ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ತಗೊಳ್ಬೇಕಿತ್ತು. ಸೊ ಅದೊಂದು ಈ ವರ್ಷ ನಮಗೆ ಒಳ್ಳೆಯ ನಿಮಗೆ ಚಾನ್ಸ್. ನಿಮ್ಮ 31 ಜನಕ್ಕೆ ತುಂಬ ಜನ ಕೇಳ್ತಾ ಇದ್ದಾರೆ, ಆದರೆ ಎಲ್ಲರಿಗೂ ಕೊಡುವಷ್ಟು ಫಂಡ್ಸ್ ಇಲ್ಲದ ಕಾರಣ ಸಬ್ಸಿಡಿಯಲ್ಲಿ 25% ಮಾತ್ರ ಈಗ ನೀವು ಹಣ ಕಟ್ಟು, ಇನ್ನು 75% ಸಹಾಯಧನ ಗೌರ್ಮೆಂಟದ್ದು ಬರ್ತದೆ. ಹಾಗಾಗಿ ನಿಮಗೆ ಕಡಿಮೆ ಖರ್ಚಲ್ಲಿ ಇಲ್ಲಿ ಬರ್ಡ್ ಸಿಗ್ತಾ ಇದೆ. ಮತ್ತು ಗಿರಿರಾಜ ಕೋಳಿ ಬಗ್ಗೆ ಹೇಳಬೇಕಂದ್ರೆ ಅದು ನಿಮ್ಮ ಹಿತ್ತಲಲ್ಲಿ ಇರುವಂಥ ಸಣ್ಣ ಸಣ್ಣ ಇನ್ಸೆಕ್ಟ್ಸ್, ಕೀಟಗಳು, ಈ ವೇಸ್ಟು, ನಿಮ್ಮ ಮನೆ ಕಿಚನ್ ವೇಸ್ಟು ಇವೆಲ್ಲನೂ ತಿಂದು ಅದು ತನ್ನ ಇದನ್ನು ಬೆಳೀತದೆ. ಸೊ ಅಷ್ಟು ಈಸಿಯಾಗಿ ಜೀರ್ಣ ಮಾಡ್ಕೊಳ್ತದೆ. ಈ ಒಂದು ಕೋಳಿಯನ್ನು ಕಂಡುಹಿಡಿದು ನಮ್ಮ ಬೆಂಗಳೂರು ಪಶು ವೈದ್ಯಕೀಯ ಶಾಲೆಯಲ್ಲಿ. ಸೊ ಇದು ಒಂದು 4-5 ಬರ್ಡ್ಸನ್ನು ಕ್ರಾಸ್ ಮಾಡಿ ಗಿರಿರಾಜ ಅಂತ ಒಂದು ಹೊಸ ಬರ್ಡ್ ಬಂದಿದ್ದು.
ಇದು ಸುಮಾರು ವರ್ಷ ಆಗಿದೆ, ನಿಮಗೂ ಗೊತ್ತಿದೆ. ಆದರೆ ಅದನ್ನು ನೀವು ಹೆಚ್ಚು ಪಾಲನೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯ ಪ್ರೋಟೀನ್ ಅಂಶದ ಕೊರತೆಯನ್ನು ನೀಗಿಸೋಕ್ಕೆ ಈ ನಮ್ಮ ಗಿರಿರಾಜ ಕೋಳಿ ತುಂಬ ಸೂಕ್ತ ಅಂತ ನಮ್ಮ ಅನಿಸಿಕೆ. ಸೊ ಇದು ಹೆಚ್ಚು ನೋಡಿ, 130ರಿಂದ 150 ಮೊಟ್ಟೆ ಕೊಡ್ತದೆ ಒಂದು ವರ್ಷದಲ್ಲಿ. ಸೊ 22 ವಾರಕ್ಕೆ ನಿಮಗಿದು ಅದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ 22 ಈಗ 5 ವಾರ. ಸೊ 22 ವಾರದವರೆಗೂ ನೀವು ಸಾಕಿದರೆ ಮೊಟ್ಟೆ ಶುರುವಾಗ್ತದೆ. ಸೊ ಮತ್ತೆ ನಿಮಗೆ 3ರಿಂದ 8, 10 kg ಹೋಗಿದಂಥ ನಿದರ್ಶನಗಳಿದೆ. ಸೊ ಹಾಗಾಗಿ ಒಳ್ಳೆಯ ಮಾಂಸ ಸಿಗ್ತದೆ ಮನೆಯಲ್ಲಿ, ಮತ್ತು ಮೊಟ್ಟೆ ಸಿಗ್ತದೆ. ಸೊ ಇದನ್ನು ನೀವು ಆದಷ್ಟು ಹೆಚ್ಚು ಪ್ರಚಾರ ಮಾಡಿ, ನೀವು ಬೇರೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ಕೋಳಿ ಸಾಕಾಣಿಕೆಯನ್ನು ಇನ್ನು ಹೆಚ್ಚು ಮಾಡುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಸೊ ಇದರಲ್ಲಿ ಮುಖ್ಯವಾಗಿ ನೋಡಿ, ಹೆಚ್ಚು ಕಾಯಿಲೆ ಕೂಡ ಬರಲ್ಲ ಈ ಕೋಳಿಗೆ. ಸೊ ಕೋಳಿಗೆ ಕಾಯಿಲೆ ಬರೋದು ಒಂದೇ, ಕೊಕ್ಕರೆ ರೋಗ ಅಂತ, ಕೊರಪೆ ಅಂತೀರಿ, ಕೂರ್ತದೆ ಅಂತೀರಿ. ಸೊ ಅದರ ಚಿಹ್ನೆಗಳನ್ನು ಲೈಟಾಗಿ ಹೇಳ್ಬಿಡ್ತೀನಿ ನೋಡಿ. ಹೆಚ್ಚು ಇದ್ದಕ್ಕಿದ್ದಂಗೆ ತಿನ್ನುವುದಿಲ್ಲ, ಸುಮ್ಮನೆ ಕಾಲುಗಳಲ್ಲಿ ಏನು ಶಕ್ತಿ ಇಲ್ಲವೇನೋ ಅಂತ ಮಲಗಿದಲ್ಲೇ ಮಲಗ್ತದೆ. ಮತ್ತು ವೈಟಾಗಿ ಲೂಸ್ ಮೋಷನ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಆಗ ನಿಮಗೆ 5ರಿಂದ 7 ದಿನ ಅದು ವೈರಸ್ ಕಾಯಿಲೆ ಅದು. ಸೊ ವೈರಸ್ಗೆ ಯಾವ ಮದ್ದು ಇಲ್ಲ. ಸೊ ನಮ್ಮ ಬರ್ತೀರಿ ಹಾಸ್ಪಿಟ್ಲಿಗೆ, ಸಾರು ಮದ್ದು ಕೊಡಿ ಅಂತ, ನಾವು ಕೊಡ್ತೀವಿ ಏನೋ ಒಂದು, ಅದು ಜಸ್ಟ್ ನೀವು ಇದು ಬೂಸ್ಟಪ್ ಮಾಡೋದು, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಜಾಸ್ತಿ ಮಾಡುವಂಥದ್ದು ಅಷ್ಟೇ. ಆದರೆ ಕಾಯಿಲೆಯನ್ನು ವಾಸಿ ಮಾಡುವ ಗುಣ ಇಲ್ಲ ಅದಕ್ಕೆ. ಸೊ ಆದರೆ ಅದಕ್ಕೆ ಒಂದು ಇಂಜೆಕ್ಷನ್ ಉಂಟು. ನೀವು 7 ವಾರ ಆಗ್ತಾ ಇದ್ದಂಗೆ ಮರಿಗಳಿಗೆ ಇಂಜೆಕ್ಷನ್ ಕೊಡ್ಬೋದು. ಸೊ ನಮ್ಮಲ್ಲಿ ಇಂಜೆಕ್ಷನ್ ಕೂಡ ಒಂದು ಉಚಿತವಾಗಿ ಕೊಡ್ತೇವೆ ನಾವು. ಸೊ ಕೊಡಿಸ್ಕೊಳ್ಳೋರೆಲ್ಲ ನಮಗೆ. ಆದರೆ ಕೋಳಿ ಅದು 200 ಡೋಸ್ ಬರೋದು. ಪ್ರಾಬ್ಲಮ್ ಅಲ್ಲಿ ಆಗೋದು, ನಮಗೆ 200 ಡೋಸ್ ಬರ್ತದೆ. 2 ಗಂಟೆಯಲ್ಲಿ ಅದನ್ನು ಯೂಸ್ ಮಾಡಬೇಕು, ಇಲ್ಲ ಬಿಸಾಡಬೇಕು. 1 ಕೋಳಿ 2 ಕೋಳಿಗೆ ನಾವು ಡೈಲ್ಯೂಟ್ ಮಾಡಿದರೆ ಮಿಕ್ಕಿದಷ್ಟು ಡೋಸ್ ವೇಸ್ಟ್ ಆಗ್ತದೆ. ಹಾಗಾಗಿ ಒಟ್ಟಿಗೆ ನೀವು ಮಾಡಿಸ್ಬೇಕು. ನಿಮ್ಮ ಎಲ್ಲರೂ ಮನೆ ಹತ್ರ ಆದವರು ಒಂದು 10 ಮನೆಯವರು ಸೇರಿ ಒಟ್ಟಿಗೆ ನಮ್ಮ ಅಸಿಸ್ಟೆಂಟನ್ನು ಕರ್ಕೊಂಡೋಗಿ ಅಲ್ಲೇ ಮಾಡಿಸ್ಕೊಳ್ಬೋದು. ಸೊ ಹಾಗಾಗಿ ನೀವು ಅದೊಂದು 6 ತಿಂಗಳಿಗೊಮ್ಮೆ ಕೊಕ್ಕರೆ ರೋಗದ ಇಂಜೆಕ್ಷನ್ ಒಂದು ಮಾಡಿದರೆ ನಿಮ್ಮ ಕೋಳಿ ಸಾಯುವುದೇ ಇಲ್ಲ ಒಂದು ಕೂಡ. ಇಲ್ಲಾಂದರೆ ಕಾಯಿಲೆ ಬಂದರೆ ಎಷ್ಟು ಉಳಿತದೆ ಕೂಡ ಹೇಳಲಿಕ್ಕಾಗಲ್ಲ, ಮಾರ್ಟಾಲಿಟಿ ಜಾಸ್ತಿ ಅದರಲ್ಲಿ. ಹಾಗಾಗಿ ಕೋಳಿಯನ್ನು ಈ ರೀತಿ ನಾವು ಒಂದು ಸಣ್ಣ ಇಂಜೆಕ್ಷನ್ ಮಾಡಿ ಕಂಟ್ರೋಲ್ ಮಾಡಿಕೊಳ್ಳಿ. ಸೊ ಇದಿಷ್ಟು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್ ಅವರು ಒಂದು ಒಳ್ಳೆಯ ಡಿಸಿಷನ್ ತಗೊಂಡಿದ್ದಾರೆ ಈ ವರ್ಷ. ಸೊ ಯಾಕೆಂದರೆ ಜನರಲ್ ಅವರು ಸೇರಿಸಿದ್ದಾರೆ. ಮೊದಲೆಲ್ಲ ಏನಾಗಿತ್ತು, SC ST ಅವರಿಗೆ ಅದು ಏನು ಜಾಸ್ತಿ ಜನಕ್ಕೂ ಇಲ್ಲ, ಒಂದು 10 ಜನ ತಾಲೂಕಿಗೆಲ್ಲ ಸೇರಿ ಒಂದು 10 ಅಥವಾ 20 ಜನಕ್ಕೆ ಕೊಡೋರು ಮ್ಯಾಕ್ಸಿಮಮ್. ಈಗ ನಿಮ್ಗೆ ನೋಡಿ, ಒಬ್ಬೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ಗೆ 25ರಿಂದ 30 ಜನರಿಗೆ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಹೆಚ್ಚಾಗಿದೆ. ಸೊ ಹೆಚ್ಚು ಫಂಡ್ಸ್, ಇದನ್ನು ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಆದರೆ ನೆಕ್ಸ್ಟ್ ಇಯರ್ ಅವರು ಇನ್ನೂ ಹೆಚ್ಚು ಮಾಡ್ಬೋದು. ಸೊ ನೀವು ಅದನ್ನು ಫಸ್ಟ್ ಸಾಕಬೇಕು. ಕೋಳಿಯನ್ನು ಸಾಕಿ ಅದನ್ನು ಉಪಯೋಗ ತಗೊಂಡು ನೀವು ಇನ್ನೊಂದು 4 ಜನಕ್ಕೆ ಮಾದರಿಯಾದರೆ ಅವರು ಕೇಳ್ತಾರೆ, ಮೇಡಮ್ ನಮಗೆ ಕೊಡಿ ಅಂತ. ಸೊ ಆವಾಗ ಇನ್ನೂ ಹೆಚ್ಚು ಕೋಳಿಯನ್ನು ತರಲಿಕ್ಕಾಗ್ತದೆ. ಆ ರೀತಿಯಾಗಿ ನಾವು ನಮ್ಮ ಮಾಲ್ ನ್ಯೂಟ್ರಿಷನನ್ನು ಹೋಗಲಾಡಿಸ್ಬೋದು. ಸೊ ಇದಕ್ಕೆ ನಾವು ನಮ್ಮ ಇಲಾಖೆಯ ಪರವಾಗಿ ಮುಖ್ಯವಾಗಿ ಜಿಲ್ಲಾ ಪಂಚಾಯತಿಯವರಿಗೆ ಹಾಗೂ ಅದರಲ್ಲೂ ನಮ್ಮ ಧನಲಕ್ಷ್ಮಿ ಗಟ್ಟಿಯವರಿಗೆ ತುಂಬ ಋಣಿಯಾಗಿದ್ದೇವೆ ಅಂತ ಹೇಳ್ತೇನೆ. ಸೊ ಇನ್ನೂ ಹೆಚ್ಚು ಮಾಡಿ ಮೇಡಮ್, ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕಡಿಮೆ ನೋಡೋದು, ಸ್ವಲ್ಪ ನಮಗಿನ್ನ ಹೆಚ್ಚು ಫಂಡ್ಸು ದನಗಳಿಗೆ. ಸೊ ಮತ್ತೆ ಮುಖ್ಯವಾಗಿ ನಿಮ್ಮ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ಇರಲ್ಲ. ಹಾಗಾಗಿ ಪಟ್ಟಣ ಪಂಚಾಯತಿ ಏನಾದರೂ ಸೇರಿಸೋಕ್ಕಾಗ್ತದ ನೋಡಿ. ನಮ್ಮ ಸಾಹೇಬರು ಹೇಳಿದರು, ನಾನು ಅದೇ ಹೇಳಿದೆ, ಲೆಟರ್ ಬರೀತೇವೆ ಜಿಲ್ಲಾ ಪಂಚಾಯತಿಗೆ. ಸೊ ನೀವೇನಾದರೂ ಮಾತಾಡಿ ವಿಲೇಜ್ ಸೇರಿಸಿದ್ರೆ ಒಳ್ಳೆಯದು. ಸೊ ಇದಿಷ್ಟು ನಮ್ಮ ಇಂದಿನ ಕಾರ್ಯಕ್ರಮದ ಬಗ್ಗೆ. ಅದು ಜಿಲ್ಲಾ ಪಶುಭಾಗ್ಯ, ಅದು ಜಿಲ್ಲಾ ಪಂಚಾಯತಿಂದ ದನಗಡದು ಹೇಳಬೇಕು. ನಮ್ಮಲ್ಲಿ ಇನ್ನು ಬೇರೆ ಕಾರ್ಯಕ್ರಮ ಹೇಳ್ಬೋದು, ಬೇರೆ ಕಾರ್ಯಕ್ರಮಗಳಂದರೆ ಪಶುಭಾಗ್ಯ ಅಂತ ಇತ್ತು ಲಾಸ್ಟ್ ಹಿಂದಿನ ವರ್ಷ. ಅದರಲ್ಲಿ ಎಲ್ಲರಿಗೂ ಜನರಲ್ ಮತ್ತು ಇವರಿಗೆಲ್ಲ 2 ದನ ಸಾಕಲಿಕ್ಕೆ ಲೋನ್ ಕೊಡೋದು ಅಂತ. ಜನರಲ್ ಅವರಿಗೆ 30,000 ಸಬ್ಸಿಡಿ, SC ST ಅವರಿಗೆ 60,000. ಈ ವರ್ಷದಲ್ಲಿ ಏನಾಗಿದೆ, ಖಾಲಿ SC STಗೆ ಮಾತ್ರ ಬಂದಿದೆ, ಜನರಲ್ ಅವ್ರದ್ದು ಇನ್ನೂ ಬರಲಿಲ್ಲ. ಯಾರಾದರೂ SC ST ಅವರು ದನ ಸಾಕಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ದಯವಿಟ್ಟು ಅರ್ಜೆಂಟು ಬೇಗ ಅದಕ್ಕೆ ಅರ್ಜಿ ಹಾಕಬೇಕು. ಸೊ ಅದರಲ್ಲಿ ನೋಡಿ, ಒಟ್ಟು 1,20,000. ಸೊ 2 ದನ ತಗೊಳ್ಳೋಕ್ಕೆ 60,000 ಗೌರ್ಮೆಂಟ್ ಕೊಡ್ತದೆ ಸಹಾಯಧನ ಫ್ರೀ. ಇನ್ನು 60,000 ಬ್ಯಾಂಕ್ ಅವರು ಲೋನ್ ಕೊಡಬೇಕು. ಅವ್ರು ಲೋನ್ ಕೊಡ್ತೀವಿ ಅಂತ ಅರ್ಜಿಯಲ್ಲಿ ಸಹಿ ಮಾಡಿಕೊಟ್ರೇ ನಿಮಗೆ ಅರ್ಜಿ ಮುಂದೆ ಹೋಗೋದು. ಸೊ ಆ ಥರ ಇಂಟ್ರೆಸ್ಟ್ ಇರೋರು ನಿಮ್ಮ ಡಾಕ್ಟರ್ಗಳಿಗೆ, ಈಗ ಹೋಗೋರು ಆ ಕಡೆಯವರೆಲ್ಲ ನಮ್ಮ ಡಾಕ್ಟರ್ ರೇಖಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೋಮೇಶ್ವರದವ್ರು ಯಾರಾದರೂ ಇದ್ದರೆ ನನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಕೊಡ್ತೇವೆ. ಅಂದರೆ SC STಗೆ ಮಾತ್ರ ಇದೆ. ಈಗ ಜನರಲ್ ಅವ್ರಿಗೆ ಈ ವರ್ಷ ಬರಲಿಲ್ಲ. ಸೊ ಬರ್ಬೋದು ಮುಂದೆ ಹೇಳಲಿಕ್ಕೆ. ಪೇಪರ್ ಒಂದು ನೋಡ್ತಾ ಇರಬೇಕು ನೀವು.
ಸೊ ಇದು ಮತ್ತೆ ಟ್ರೈನಿಂಗ್ ಇರ್ತದೆ ನೋಡಿ. ಈ ಯಾವುದು ನಿಮ್ಮ ಕುಕ್ಕುಟ ಅಭಿವೃದ್ಧಿಗೆ 5 ದಿನ ಹೆಸರುಘಟ್ಟದಲ್ಲಿ ಟ್ರೈನಿಂಗ್ ಇರ್ತದೆ. ನೀವು ಕೋಳಿ ಸಾಕಾಣಿಕೆಯನ್ನು ಹೆಚ್ಚು ನಾವು ಮಾಡಬೇಕು ಅಂದರೆ ಸೊ ಅದಕ್ಕೆ ಉಚಿತವಾಗಿ ಅಲ್ಲಿ ವಸತಿ ಎಲ್ಲ ಕೊಡ್ತಾರೆ. 5 ದಿನ ಟ್ರೈನಿಂಗ್ ತೊಗೊಂಡು ನೀವು ಹೆಚ್ಚು ಇನ್ನೂ ದೊಡ್ಡ ಮಟ್ಟದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೋದು. ಆ ಥರ ಇಂಟ್ರೆಸ್ಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅಲ್ಲಿಗೆ ಕಳಿಸ್ತೇವೆ. ಸದ್ಯದಲ್ಲೇ ಜೈನ ಕೃಷಿ ಇದಿಷ್ಟು ನಮ್ಮ ಪ್ರಾಸ್ತಾವಿಕ ಭಾಷಣ. ಈಗ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಮ್ಮ ಸೋದರಿ ಧನಲಕ್ಷ್ಮಿ ಶೆಟ್ಟಿ ಅವರು, ಇದರ ಮುತುವರ್ಜಿ ಸಂಪೂರ್ಣ ವಹಿಸಿದ್ದು ಧನಲಕ್ಷ್ಮಿ ಶೆಟ್ಟಿ ಅವರು. ಅದೇ ರೀತಿ ನಮ್ಮ ಡಾಕ್ಟರ್ ನಾಗರಾಜ್ ಇವರು ಸಹ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಇದರ ಫಲಾನುಭವಿಗಳು ಯಾರೆಲ್ಲ ಬಂದಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅದರ ವ್ಯವಸ್ಥೆಯನ್ನು ಒಳ್ಳೆಯ ರೀತಿ ಉತ್ತಮ ರೀತಿ ಉಪಯೋಗಿಸಿಕೊಂಡು ಅದರ ಫಲವನ್ನು ಅನುಭವಿಸಬೇಕಂತೇಳಿ ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತಾ ಕಾರ್ಯಕ್ರಮದ ಎಲ್ಲರಿಗೂ ಇದರಲ್ಲಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ತಾಲೂಕು ಪಂಚಾಯತ್ ವತಿಯಿಂದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇದು ಸರ್ಕಾರದ ಸವಲತ್ತನ್ನು ಅನುಷ್ಠಾನಗೊಳಿಸುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಒಂದು ಮಾದರಿ ಜಿಲ್ಲಾ ಪಂಚಾಯತ್ ಆಗಿ ಆಗಿದೆ. ಅದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಶೆಟ್ಟಿ ಅವರಿಗೆ ಅಭಿನಂದನೆ ಹೇಳುತ್ತಾ ಈ ಸರ್ಕಾರದ ಯೋಜನೆಯನ್ನು ಉಪಯೋಗಪಡಿಸಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಪಡಿಸಿ ನಿಮ್ಮ ಒಳ್ಳೆಯ ರೀತಿಯಲ್ಲಿ ನೀವು ಸಾಕಿ ಅದನ್ನು ಉಪಯೋಗಪಡಿಸಬೇಕೆಂದು ಹೇಳುತ್ತಾ ಇದಕ್ಕೆ ಈ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಕೆಲವು ಯೋಜನೆಗಳು ಅದರೊಟ್ಟಿಗೆ ಸಮಾಲೋಚನೆಯನ್ನು ಮಾಡುವಂಥದ್ದು ಭಾರಿ ಮುಖ್ಯ. ಅದರೊಟ್ಟಿಗೆ ನಮ್ಮ ಡಾಕ್ಟರ್ ನಾಗರಾಜರವರು, ಅದೇ ರೀತಿ ಚಂದ್ರಾಸ್ ಅವರು, ಅದೇ ರೀತಿ ರೇಖಾ ಅವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಈ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಅದರೊಟ್ಟಿಗೆ ಈ ಕೋಳಿಯನ್ನು ತೆಗೆದುಕೊಂಡು ಫಲಾನುಭವಿಗಳು ತುಂಬ ನಮ್ಮ ಆತ್ಮೀಯರು, ನಮ್ಮೆಲ್ಲರ ಪ್ರೀತಿಯಲ್ಲಿರುವಂಥ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಕೋಳಿಯನ್ನು ಕೊಟ್ಟು ಯಾವ ರೀತಿಯಲ್ಲಿ ಸಾಕಬೇಕು, ಅದು ಯಾವ ರೀತಿಯಲ್ಲಿ ಬದುಕಬೇಕು, ಅದು ನಮಗೆ ಆಹಾರ ಹೇಗೆ ಆಗ್ತದೆ, ಅದರ ಫಲ ನಮಗೆ ಹೇಗೆ ಸಿಗ್ತದೆ ಅಂತೇಳಿ ಡಾಕ್ಟರ್ ಹೇಳಿದರು. ಅದರೊಟ್ಟಿಗೆ ನಾವು ಆ ಕೋಳಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಸಾಕುವ ರೀತಿ, ಯಾಕೆಂತ ಹೇಳಿದ್ರೆ ಕೋಳಿಗಳಲ್ಲಿ ತುಂಬ ವಿಧಗಳಿದೆ. ನಮ್ಮ ಊರ ಕೋಳಿ ಇರ್ತದೆ, ಅದರೊಟ್ಟಿಗೆ ಬಾಯ್ಲರ್ ಕೋಳಿಗಳಿರ್ತದೆ. ಈ ಊರ ಕೋಳಿಗೆ ಹೆಚ್ಚಾಗಿ ಕೆಲವು ಸೋಂಕು ಬರ್ತದೆ. ಅದರೊಟ್ಟಿಗೆ ಬರುವಂಥದ್ದು ಅದರೊಟ್ಟಿಗೆ ಇದು ಕೂಡ ಸೇರ್ತದೆ ಒಟ್ಟಿಗೆ ಇರುವಂಥದ್ದು. ಯಾಕಂದರೆ ಗಿರಿರಾಜ ಕೋಳಿ ಹೀಗಲ್ಲ, ಇವು ಮೊದಲೇ ಬಂದಿದೆ. ಅದನ್ನು ಉಪಯೋಗಿಸುವ ರೀತಿ ನಿಯಮಗಳು ಯಾವ ರೀತಿಯಲ್ಲಿ ಇರಬೇಕೆನ್ನುವ ನಿಟ್ಟಿನಲ್ಲಿ ಜನರಿಗೆ ಅದನ್ನು ಮುಟ್ಟಿಸಿ ಆ ಕೋಳಿಯಿಂದ ನಮಗೇನು ಪ್ರಯೋಜನ, ನಾವು ಅದನ್ನು ತಿಂದು ನಮ್ಮ ಆರೋಗ್ಯ, ಅದೇ ರೀತಿ ನಮ್ಮ ಶಕ್ತಿ, ಯಾಕೆಂತೇಳಿದ್ರೆ ಕೆಲವು ಸರಿ ನಮಗೆ ಅದರಿಂದ ಕೆಲವು ಉಪಯೋಗವಾಗುವಂಥದ್ದು ಯೋಜನೆಗಳನ್ನು ಹೇಳಿದರು. ಮೊಟ್ಟೆ ಆಗ್ತದೆ, ಮೊಟ್ಟೆಯನ್ನು ನಮಗೆ ಜಾಸ್ತಿ ಆದರೆ ಸೇವ್ ಮಾಡ್ಬೋದು, ಮೊಟ್ಟೆ ನಮಗೆ ಪೌಷ್ಟಿಕ ಆಹಾರ ಹೀಗೆಲ್ಲ ಹೇಳಿದರು. ಅದನ್ನು ನಾವು ಕ್ರಮಬದ್ಧವಾಗಿ ಮಾಡಿದರೆ ಆ ಕೋಳಿಯನ್ನು ತುಂಬ ಭಾರವಾದಂಥ ಕೋಳಿ ಅಂತ ಹೇಳಿದರೆ ಗಿರಿರಾಜ ಕೋಳಿ. ಅದನ್ನು ತಿನ್ನಲಿಕ್ಕೆ ಕೂಡ ನಮಗೆ ಏನು ಆರೋಗ್ಯಕ್ಕೆ ಅಷ್ಟು ತೊಂದರೆ ಆಗೋದಿಲ್ಲ. ಅದನ್ನು ನಾವು ಉಪಯೋಗಿಸಿಕೊಂಡು ಆ ಕೋಳಿಯನ್ನು ಸಾಕಣೆಯ ಬಗ್ಗೆ ಕೆಲವು ಸೂಚನೆ, ಸಲಹೆ, ಅದೇ ರೀತಿ ಮಾರ್ಗದರ್ಶನ ಕೊಡುವಂಥ ತರಬೇತಿಗಳು ಕೆಲವು ಜಾಗದಲ್ಲಿ ನಡೆಯುತ್ತದೆ. ಅದು ಕೂಡ ಎಲ್ಲರಿಗೂ ಗೊತ್ತಿರುವುದಿಲ್ಲ. ಅಂಥ ತರಬೇತಿಗಳಿಗೆ ನಾವು ಒಂದು ಏರಿಯಾದಲ್ಲಿ ಒಬ್ಬರು ಹೋಗಿಕೊಂಡು ಅದನ್ನು ತಿಳಿದುಕೊಂಡು ಮತ್ತು ಏರಿಯಾದವರಿಗೆ ಎಲ್ಲರಿಗೆ ನಾವು ಅದನ್ನು ತಿಳಿಸುವಂಥ ಕೆಲಸಗಳು ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಯೋಜನೆ ಸಕ್ಸಸ್ ಆಗ್ತದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರ ಹತ್ರ ಕೇಳಿದ್ದೀವಿ. ಆಗ SC ಮಾತ್ರ ಇತ್ತು. ಈಗ ಜನರಲ್ಲಿ ಅದು ಹೋಗಬೇಕಿದ್ರೆ ಆ ಜನಪ್ರತಿನಿಧಿಗಳ ಆ ಪ್ರಯತ್ನ ಎಷ್ಟು ಇರ್ಬೋದು ಅಂತೇಳಿ ನಾವು ಆಲೋಚನೆಯನ್ನು ಮಾಡಿಕೊಂಡು ಇನ್ನು ಮುಂದಕ್ಕೆ ನಾವು ಇದನ್ನು ತೆಗೆದುಕೊಂಡು ಅದನ್ನು ಉಪಯೋಗಿಸುವ ದಾರಿ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಸರ್ಕಾರ ಇನ್ನಷ್ಟು ಕೋಳಿಗಳನ್ನು ಜಾಸ್ತಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದನ್ನು ನಮ್ಮ ಭರವಸೆ. ಆ ಭರವಸೆಗೆ ತಕ್ಕ ನಾವೆಲ್ಲ ಸಹಕರಿಸಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಒಳ್ಳೆ ರೀತಿ ಆಗಿದೆ. ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಗಿರಿರಾಜ ಕೋಳಿ ಹೇಳ್ತೇನೆ. ಗಿರಿರಾಜ ಕೋಳಿ ಕರ್ನಾಟಕದಲ್ಲಿ ಮಾತ್ರ ಸೀಮಿತ. ಅಕ್ಕಪಕ್ಕದ ಸ್ಟೇಟ್ ಅವರು ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಕೊಡಿ ಅಂತ. ಯಾಕೆಂದರೆ ಅಷ್ಟು ಇದಿದೆ, ಚೆನ್ನಾಗಿದೆ ಕೋಳಿ ಇದು. ಬೇರೆ ಸ್ಟೇಟ್ಗಳು ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಆದರೆ ಕೊಡ್ತಾ ಇಲ್ಲ. ಯಾಕೆಂದರೆ ನಮ್ಮ ರೈತರಿಗೆ ಆಗುವಷ್ಟು ಪ್ರೊಡಕ್ಷನ್ ಆಗ್ತಾ ಇಲ್ಲ ಇಲ್ಲಿ. ಹಾಗಾಗಿ ಇದರಲ್ಲಿ ನೀವು ಕೂಡ ಒಳ್ಳೆಯ ಒಂದು ಆಪರ್ಚುನಿಟಿ ಈಗ ನಿಮಗೆ ಸಿಕ್ಕಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾದಂಥ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಮತಿ ಧನಲಕ್ಷ್ಮಿ ಶೆಟ್ಟಿ ಅವರು ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿತ್ತು. ಈ ಕಾರ್ಯಕ್ರಮವನ್ನು ಸ್ಫೂರ್ತಿ ಮತ್ತು ಆಯೋಜನೆಪಡಿಸಲಿಕ್ಕೆ ನನಗೆ ಭಾಳಷ್ಟು ಶ್ರಮಿಸಿದಂತಹ ಮತ್ತು ಪ್ರೋತ್ಸಾಹ ನೀಡಿದಂಥ ಡಾಕ್ಟರ್ ರೇಖಾ ಮತ್ತು ಡಾಕ್ಟರ್ ನಾಗರಾಜ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸ್ತೇನೆ. ಸ್ನೇಹಿತರೆ, ಗೊತ್ತಿರ್ಬೋದು, ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತರ್ತದೆ.
ಈ ಕೋಳಿ ಅಥವಾ ಕುಕ್ಕುಟೋದ್ಯಮ ಅಂತ ಹೇಳಿದ ಕೂಡಲೇ ಅದೇನೋ ಒಂದು ಚಿಕ್ಕ ಮಟ್ಟದ ಅಂತೇಳಿ ನಾವು ಯೋಚಿಸ್ತೇವೆ. ಯಾರೊಬ್ಬರು ಅಣ್ಣ ಹೇಳ್ತಾ ಇದ್ರು ಪತ್ತೆ ಕೋರಿ ಕೊರ್ಪಣ ಅಂತೇಳಿ. ಯಾಕಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆ ಆಗಿದ್ರೆ ಎಷ್ಟಿದೆ ಅಂತೇಳಿ ಕೂಡ ಅಲ್ಲಿ ಗೊತ್ತಾಯಿತು. ಆದರೆ ಈ ಕೊಟ್ಟಂಥ 10 ಕೋಳಿಗಳನ್ನು ಯಾವ ರೀತಿ ಸಾಕ್ಬೋದು, ಇದರಿಂದ ಏನು ಪ್ರಯೋಜನ ಎಂಬುದನ್ನು ನಮ್ಮ ಡಾಕ್ಟರ್ ನಾಗರಾಜ್ ಅವರು ಬಹಳ, ಯಾಕಂತ ಹೇಳಿದ್ರೆ ಸ್ವಲ್ಪ ಸಮಯದಲ್ಲಿ ಕೇವಲ ಫೋನ್ ಮೂಲಕ ನಡೆದಂಥ ನಮ್ಮ ಕಮ್ಯುನಿಕೇಷನ್ ಮತ್ತು ಸೆಟ್ಟಿಂಗ್ ಈ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಒತ್ತಡಗಳಿಂದ ಆಗಲಿಲ್ಲ. ಈಗಾಗಲೇ ಹೇಳಿದರು, ಒಬ್ಬ ಸಾಮಾನ್ಯ ಜನಪ್ರತಿನಿಧಿಯಾಗಿ ಕಾರ್ಯಕರ್ತೆಯಾಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿರುವಂಥ 36 ಸದಸ್ಯರು ಕೂಡ ನೇರವಾಗಿ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರಿಗೊಂದು ಕಲ್ಪನೆ ಇದೆ, ಒಂದು ಸಲ ಓಟ್ ಆಯಿತು ಅಥವಾ ಏನಾದರೂ ಆದ ಮೇಲೆ ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ನಾವು ಹೋಗಬೇಕು ಅಂತೇಳಿ. ಆದರೆ ಒಂದೊಂದು ಮಾತು ನಾನು ಸತ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವೇ ಆರಿಸಿ ಆಶೀರ್ವದಿಸಿ ಕಳಿಸಿದಂಥ ಜನಪ್ರತಿನಿಧಿಗಳು ನಾವು ಕೇವಲ ಒಂದು 5 ವರ್ಷ ಇರ್ಬೋದು. ಆದರೆ ನಮ್ಮ ಮಟ್ಟಕ್ಕೆ ಏನು ಸಾಧ್ಯವಿದೆಯಾ ಇತಿಮಿತಿಯಲ್ಲಿ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ 70% ಎಲ್ಲ ಜನಪ್ರತಿನಿಧಿಗಳು ಅವರ ಕೆಲಸ ಮಾಡ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಸರಿಯಾದ ದಾಖಲೆಗಳು ಮತ್ತು ಸರಿಯಾದ ಅದಕ್ಕೆ ಬೇಕಾದಂಥ ಮಾನದಂಡಗಳು ಇರದಾಗ ನಿಮಗೆ ಸರ್ಕಾರದ ಯೋಜನೆಗಳು ಸಿಗುವುದಿಲ್ಲ. ಆಗ ನೀವೇನು ಮಾಡ್ತೀರಾ ಅಂತ ಹೇಳಿದರೆ, ಆನೆ ಓಟು ಪಾಡ್ನಾಗ ಬೈದೇರು, ಓಟು ಕೇರ್ನಾಗ ಬೈದೇರು, ನಾನು ಎಲ್ಲ ಇಲ್ಲಿ ಬರ್ಬೇರೆ ಅಂತ ಹೇಳಿ ನೇರವಾಗಿ ನಮ್ಮ ಏನು ಹೇಳ್ತಾರೆ ನೆತ್ತಿಗೆ ಒಂದು ಸುತ್ತಿ ಹೊಡೆಯುವಂಥ ಕೆಲಸವನ್ನೇ ಇವತ್ತು ಜನಗಳು ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ ಸ್ನೇಹಿತರೆ, ನೀವು ಸರಿಯಾಗಿ ನಮ್ಮ ಜೊತೆ ಸ್ಪಂದಿಸಿದಾಗ, ಯಾಕಂತ ಹೇಳಿದ್ರೆ ಈ ಹಿಂದೆ ಎಲ್ಲ ನಡೆದಿತ್ತು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೇಳಿದೆ, ನಾನು ಕೂಡ ನಮ್ಮ ಕಾಲೇಜ್ ವಯಸ್ಸಲ್ಲಿ ನೋಡ್ತಾ ಇದ್ದೇವೆ, ಏನಿಲ್ಲ ಅಲ್ಲಿ ಒಬ್ಬ ಮೆಂಬರಿನ ಸೈನ್ ಹಾಕಿದ್ರೆ ಎಲ್ಲ ಕೆಲಸ ಆಗ್ತಾ ಇತ್ತು, ನಮ್ಮ ಅಂಕಲ್ ಅಥವಾ ಯಾರೆಲ್ಲ ಮಾಡ್ತಾ ಇದ್ರು. ಈಗ ಹಾಗಿಲ್ಲ. ಪ್ರಧಾನಮಂತ್ರಿ ಮೋದಿಜಿ ಅವರಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ. ಅಂತ ಹೇಳಿದರೆ ಎಲ್ಲವೂ ಟ್ರಾನ್ಸ್ಪರೆಂಟ್, ಎಲ್ಲವೂ ಯಾವುದೇ ಇರಲಿ, ನಾವು ಯಾವುದೇ ಒಂದು ಕೆಲಸಕ್ಕೆ ಅಥವಾ ಸರ್ಕಾರದ ಯೋಜನೆಗಳನ್ನು ತಗೊಳ್ಬೇಕಿದ್ರೆ ಅದು ನಮಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅದಕ್ಕೆ ಸೂಕ್ತವಾದ ದಾಖಲಾತಿಗಳು ಬೇಕು. ನಿಮಗೆ ಗೊತ್ತಿರ್ಬೋದು, ಆನ್ಲೈನ್ ಎಲ್ಲವೂ ಇವತ್ತು ಆನ್ಲೈನಿನ ಮೂಲಕ ಆಗುವುದರ ಕಾರಣ ಕೆಲವೊಂದು ಸಂದರ್ಭಗಳಲ್ಲಿ ದಾಖಲಾತಿಗಳ ಕೊರತೆಯಲ್ಲಿ ನಿಮಗೆ ಸರ್ಕಾರದ ಯೋಜನೆಗಳು ಮುಟ್ಟದೇ ಇರ್ಬೋದು. ಆದರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಇದರ ಬಗ್ಗೆ ಹೇಳದೆ ಇಷ್ಟಪಡದೆ, ವಿಶೇಷವಾಗಿ ಇವತ್ತು ಗಿಳಿರಾಜ ಕೋಳಿ ಬಹುಶಃ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿ ಮಂಗಳೂರು ತಾಲೂಕು, ಅದರಲ್ಲಿ ಸೋಮೇಶ್ವರದಿಂದ ತಲಪಾಡಿ ತನಕ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಜಾತ್ರೆ ಹಬ್ಬ ಹರಿದಿನಗಳು ಮನೆಯಲ್ಲಿ ಮದುವೆ ಸಮಾರಂಭ ಆದರೆ ಮೊದಲು ಹೋಗಿ ಕೇಳುವಂಥದ್ದು ಗಿಳಿರಾಜ ಕೋಳಿ ಉಂಟಾ ಅಂತೇಳಿ. ಯಾಕಂತ ಹೇಳಿದ್ರೆ ಒಂದದರಲ್ಲಿ ಒಳ್ಳೆ ಪ್ರೋಟೀನ್ ಇದ್ರೂ ಕೂಡ 10 ಜನರನ್ನು ಸುಧಾರಿಸುವ 20 ಜನರನ್ನು ಸುಧಾರಿಸಲಿಕ್ಕೆ ಆಗ್ತದೆ ಅಂತೇಳಿ. ಅದೇ ಕೋಳಿಗೆ ಗೊತ್ತಿದೆ, ಒಂದು ನೀವು ಕೋಳಿ ಅಂಗಡಿಗೆ ಹೋದರೆ ಕೆಜಿಗೆ ಎಷ್ಟಿರ್ತದೆ ಅಂತೇಳಿ. ಇದನ್ನು ಸ್ವಲ್ಪ ನೀವು ಮುತುವರ್ಜಿ ವಹಿಸಿಕೊಂಡು ಸಾಕಿದರೆ ಬಹುಶಃ ನಾವು ನೋಡಿದ್ದೇವೆ ಅದು ಎಷ್ಟು ಚೆನ್ನಾಗಿ ಬೆಳೀತದೆ. ಅದು ಬೆಳೆದಾಗೆಲ್ಲ ಅದನ್ನು ನೋಡಲಿಕ್ಕೂ ಕೂಡ ಚೆಂದ, ಅದೊಂದು ಪರಿಸರದಲ್ಲಿ. ಇನ್ನೊಂದು ಪರಿಸರಕ್ಕೆ ಕೂಡ ನಮಗೆ ಬಹಳ ಅದು ಸ್ಫೂರ್ತಿಯಾಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತಲು, ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಸ್ವಲ್ಪ ಗಲೀಜಿದ್ರೆ ಅಥವಾ ಏನು ಉಳುಪಟ್ಟುಗಳಿದ್ರೆ ಅದಕ್ಕೇನು ಹೇಳಬೇಕಾಗಿಲ್ಲ. ನಿಮಗೆ ಅದು ಬಹಳ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದು ಬಹಳ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ನಮ್ಮ ಪರಿಸರವನ್ನು ಮತ್ತು ನಮಗೆ ಕಾಯಿಲೆ, ಒಂದಷ್ಟು ಕಾಯಿಲೆ ಬರುವುದನ್ನು ಕೂಡ ತಪ್ಪಿಸ್ತದೆ. ಆದರೆ ಅದರಿಂದ ಕಾಯಿಲೆ ಬರದಾಗೆ ಏನು ಮಾಡಬೇಕೆಂಬುದರ ಬಗ್ಗೆ ಕೂಡ ಒಂದು ಡಾಕ್ಟರ್ ತಿಳಿಸಿದ್ದಾರೆ. ಈಗಾಗಲೇ ತಮ್ಮೆಲ್ಲರ ಸಹಕಾರದಿಂದ ಮೀನುಗಾರಿಕಾ ಇಲಾಖೆಯ ಮೂಲಕ ನಮ್ಮ ಸೋಮೇಶ್ವರದ ದೇವರ ಒಂದು ಕೆರೆಯಲ್ಲಿ ನಾವು ಮೀನು ಬಿತ್ತನೆ ಮಾಡಿದ್ದೇವೆ. ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಬರುವ ವರ್ಷ ಮೀನುಗಳು ಬಹುಶಃ ಮತ್ತೆ ದೊಡ್ಡದಾಗಿ ಅಲ್ಲೇ ಒಂದು ಉತ್ಸವ ಮಾಡುವಂಥ ಅಧ್ಯಕ್ಷರು ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಮಿಟಿಯವರಲ್ಲಿ ಬಹಳ, ಯಾಕಂತೇಳಿದರೆ ಒಬ್ಬ ಮನುಷ್ಯನಿಗೆ ಬದುಕಬೇಕು, ಏನಾದರೂ ಉದ್ಯೋಗ ಮಾಡಬೇಕಂತೇಳಿದರೆ ದಾರಿ ತುಂಬ ಇದೆ. ಆ ದಾರಿಯನ್ನು ನಮಗೆ ಹುಡುಕಿ ಕೊಡುವ ಕೆಲಸ ಮಾತ್ರ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿರುವಂಥ ನಮ್ಮ ಸಂಘ ಸಂಸ್ಥೆಯವರಿಗೆ. ಆದರೆ ಆ ದಾರಿ ಹುಡುಕಿ ಕೊಟ್ಟ ಮೇಲೆ ಚೀನಾ ಒಂದು ಗಾದೆ ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಕುದುರೆಯನ್ನು ನೀರು ಕುಡಿಲಿಕ್ಕೆ ನಾವು ಕೆರೆ ತನಕನ ಅಥವಾ ಹಳ್ಳ ತನಕ ಕರ್ಕೊಂಡು ಹೋಗ್ಬೋದಂತೆ. ಮತ್ತೆ ಕುದುರೆಗೆ ಬಾಯಾರಿಕೆ ಆದರೆ ಮಾತ್ರ ನೀರು ಕುಡಿತದೆ ವಿನಃ ನಾವು ಎಷ್ಟು ಅದನ್ನು ಕುಡಿಸಿದ್ರೂ ಕೂಡ ಆಗುವುದಿಲ್ಲ. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಮೀನು ಹಿಡಿಯುವುದನ್ನು ತಿನ್ನುವುದನ್ನು ಕಲಿಸುವುದರ ಬದಲು ಯಾವೊಬ್ಬನಿಗೆ ಮೀನು ಹಿಡಿಯುವುದನ್ನು ಕಲಿಸ್ತೇವ ಆಗ ಅವನ ಜೀವನ ಹೋಗ್ತದೆ. ಮೀನಿಗೆ ಯಾರಾದರೂ ಈಗಲೂ ಕೂಡ ಯಾರಾದರೂ ಫೋನ್ ಮಾಡಿದರೆ ಸೋಮೇಶ್ವರ ಮೀನುಂಟು ಬಲ್ಲೆ ಅಂತ ಹೇಳಿದರೆ ತಗೊಳ್ತೇವೆ, ತಿಂತೇವೆ, ಮರ್ತು ಹೋಗ್ತೇವೆ. ಅದೇ ಮೀನನ್ನು ಹಿಡಿಲಿಕ್ಕೆ ನಾವು ಯಾವಾಗ ಕಲಿಯುವಂಥ ಸ್ಫೂರ್ತಿಯನ್ನು ಅಥವಾ ಉತ್ಸಾಹವನ್ನು ತೋರಿಸ್ತೇವ ನಮ್ಮ ಬದುಕು ಬಂಗಾರ ಆಗ್ತದೆ. ಖಂಡಿತವಾಗಿಯೂ 10 ಕೋಳಿಗಳಲ್ಲಿ 10 ಕೋಳಿಗಳು ಕೂಡ ಭಾಳ ಚೆನ್ನಾಗಿ ಸಾಕಿ, ಖಂಡಿತವಾಗಿ ನಾನು ಹೇಳಿದೆ ಸಾಧ್ಯವಾದಷ್ಟು ಮನೆಯೆಲ್ಲ ಗೊತ್ತಿದೆ ನನಗೆ. ಇದರಲ್ಲಿ ವಿಶೇಷವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೃಷ್ಣಣ್ಣನವರು ಇರ್ಬೋದು, ನಮ್ಮ ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು, ಮತ್ತು ನಮ್ಮ ರವಿ ಅವರು ಇರ್ಬೋದು, ಮತ್ತು ನಮ್ಮ ರಾಜೇಶ್ ಅವರು, ತುಂಬ ಜನ. ಯಾಕಂತ ಹೇಳಿದ್ರೆ ಯಾರಿಗೂ ಇಲ್ಲಿ ಬರುವಂಥವ್ರು ಯಾರು ಕೂಡ ಅವರ ಮನೆಗೆ ತಗೊಂಡು ಹೋಗ್ತಾ ಇಲ್ಲ. ಎಲ್ಲವನ್ನ
ನಮ್ಮ ಸಮಾಜಕ್ಕೆ ಏನಾಗಲಿ ಅಂತೇಳಿ ದಯವಿಟ್ಟು ಸ್ನೇಹಿತರೆ, ಇಲ್ಲಿ ಕೊಡುವಂಥ ಕೋಳಿಗಳು ಕೇವಲ ನಿಮಗೆ ಇವತ್ತಿಗೋಸ್ಕರ ಮಾತ್ರ ಅಲ್ಲ, ಅದಕ್ಕೆ ನಿಮ್ಮ ದಾಖಲೆಗಳನ್ನು ತಗೊಂಡು ನಾನು ಡಾಕ್ಟ್ರಲ್ಲಿ ಹೇಳಿದೆ. ಯಾಕಂತ ಹೇಳಿದ್ರು, ಅವ್ರು ಹೇಳಿದರು ನಿಮ್ಮ ಮನೆಯ ಕೋಳಿಗಳನ್ನು ನೋಡಿಕೊಂಡು ನಿಮ್ಮ ಕೋಳಿಗಳ ಫೋಟೋ ಸಮೇತ ಇಲ್ಲಿ ಮುಂದಿನ ದಿನಗಳಲ್ಲಿ ಹಾಕಲಿಕ್ಕಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ಯಾರು ಎಷ್ಟು ಚೆನ್ನಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಮುಂದಿನ ಸಭೆಯಲ್ಲಿ ಇನ್ನೂ ಕೂಡ ಬೇರೆ ರೀತಿಯಲ್ಲಿ ಯಾವೆಲ್ಲ ಉದ್ಯಮಗಳನ್ನು ಮಾಡ್ಬೋದಂತ ಹೇಳಿ ನೀವು ಕೊಟ್ಟಿರುವಂಥ 31 ಜನ ನಮಗೆ ಮಾದರಿಯಾದರೆ ನಮಗೆ ಮತ್ತಷ್ಟು ವಾಯ್ಸ್ ರೇಸ್ ಮಾಡಲಿಕ್ಕೆ ಆಗ್ತದೆ. ನೀವು ಸ್ಫೂರ್ತಿ ಆದರೆ ಬಹುಶಃ ಸರ್ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು, ಯಾಕಂತ ಹೇಳಿದ್ರೆ ಅವರಿಗೂ ಒಂದು ಕ್ರೆಡಿಟ್. ಮತ್ತು ಇನ್ನೊಂದು ಸತ್ಯ ತಿಳ್ಕೊಳ್ಳಿ, ನಿಜವಾಗಿ ನೀವು ಒಬ್ಬೊಬ್ಬರು 31 ಜನ ಒಬ್ಬೊಬ್ಬರು ಹೋಗಿ ಅಲ್ಲಿ ಹೋಗಿ ತರಬೇಕಿತ್ತು ಕೊಡಿಯಾಲ್ಬೈಲಿಂದ ಅಲ್ಲ ಸರ್, ಅಲ್ಲಿಂದ ಹೋಗಿ ನೀವು 10 ಕೋಳಿಗಳನ್ನು ಬಸ್ಸಲ್ಲಿಯಾ ಅಥವಾ ನಿಮ್ಮ ಏನಾದರೂ ಗಾಡಿ ಇಟ್ಕೊಂಡು ತರಬೇಕಿತ್ತು. ಆಗ ನನಗೆ ಹೊಳೆದಂಥ ಒಂದು ಚಿಕ್ಕದು, ಯಾಕಂತ ಹೇಳಿದ್ರೆ ನಮ್ಮ ಜನಗಳು ಹೋಗಿ ಅಲ್ಲಿ ಇಲ್ಲಿ ಬರಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ನಾವು 11 ಗಂಟೆಗೆ ಬಂದರೂ ಕೂಡ ನಮ್ಮ ಬರುವಾಗ 12 ಗಂಟೆ, ಇದು ಸಾಮಾನ್ಯ, ಇದು ನಮ್ಮದು, ಅದು ಇಂಡಿಯಾದಲ್ಲಿ ಅದು ಪ್ಲಜ್ ಆಗಿ ಹೋಗಿದೆ ಅಂತ ಹೇಳ್ತಾರಲ್ವ, ಅದೇನೇ. ಆದರೆ ಇಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೊಡುವಂಥ ಸಾಮಾನ್ಯ ಬೆಲೆಗಿಂತ ಒಂದು ನಿಮ್ಮಲ್ಲಿ ಏನೋ ಸ್ವಲ್ಪ ಏನು ತಗೊಂಡಿದ್ದೇವೆ. ಯಾಕಂತ ಹೇಳಿದ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ದಯವಿಟ್ಟು ಜನಪ್ರತಿನಿಧಿಗಳು ಅಥವಾ ಇಲಾಖೆಯವರು ಯಾರು ಕೂಡ ನಿಮ್ಮ ದುಡ್ಡನ್ನು ಇಟ್ಕೊ ಅದಕ್ಕೆ ನಿಮ್ಮಲ್ಲೇ ಅಲ್ಲಿ ಹೋಗಿ ಸಿಗ್ನೇಚರ್ ಹಾಕುವಂಥದ್ದು ಏನು ಒಟ್ಟಾಗಿ ಒಂದು ಟೆಂಪೋ ಮಾಡಿಕೊಂಡು ಇವತ್ತು ಡಾಕ್ಟರ್ ವೈದ್ಯಾಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿಕೊಂಡು ಇವತ್ತಿನ ಏನು ಖರ್ಚುಗಳಿವೆ ಅದೆಲ್ಲ ಫಲಾನುಭವಿಗಳ ಮುಖಾಂತರ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೆ ಒಂದೇ ಸೂರಿನಡಿ ಸಿಗಲಿ ಅಂತ ಹೇಳಿ ವಿಶೇಷವಾಗಿ ಈ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಹಿಂದೆ ಶ್ರಮಿಸಿದವರು ಪಾಪ ನಮ್ಮ ಡಾಕ್ಟರ್ ಮತ್ತು ಅಲ್ಲಿ ಅವರ ಸಿಬ್ಬಂದಿಗಳು, ಅವರಿಗೆ ಕೂಡ ನಾನು ಜಿಲ್ಲಾ ಪಂಚಾಯತ್ನ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ನೇಹಿತರು ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಉದ್ಯೋಗ ಮಾಡಲಿಕ್ಕೆ ಬಹಳಷ್ಟು ಇವತ್ತು ಮಹಿಳೆಯರಿದ್ದೀರಿ. ಉದ್ಯೋಗಿನಿಯಲ್ಲಿ 3 ಲಕ್ಷದವರೆಗೆ ಇವತ್ತು ಸರ್ಕಾರ ನಿಮಗೆ ಸಹಾಯಧನವನ್ನು ನೀಡುವಂಥದ್ದು, ಮತ್ತು ಅದು ನಿಮಗೆ ವಿತ್ ಲೋನ್ ನಿಮ್ಮ ಏನು ನಿಮಗೆ ಸಬ್ಸಿಡಿಯನ್ನು ಕೊಟ್ಟು ಸ್ವಉದ್ಯೋಗ ಮಾಡ್ಬೋದು. ನಿಮಗೆ ಪ್ರಧಾನಮಂತ್ರಿ ಮೋದಿಯವರ ಮುದ್ರಾ ಯೋಜನೆ ಇನ್ನೂ ಕೂಡ ನಿಮ್ಮಲ್ಲಿ ತುಂಬ ಡೌಟ್ಸ್ ಇದೆ. ನಾವು ಮಾನ್ಯ ಸಂಸದರಲ್ಲಿ ಕೇಳಿದೆವು ಯಾಕೆ ಇದು ಆಗ್ತಾ ಇಲ್ಲ. ಅವರು ಒಂದೇ ಹೇಳುವಂಥದ್ದು, ಬ್ಯಾಂಕಿನಲ್ಲಿ ಕೂಡ ನಿಮ್ಮ ದಾಖಲಾತಿಗಳು ಎಲ್ಲೂ ಸ್ವಲ್ಪ ಅಲ್ಪ ಸ್ವಲ್ಪ ಮಿಸ್ ಆದರೂ ಕೂಡ ಯಾವುದೇ ಬ್ಯಾಂಕ್ ನಿಮಗೆ ಕೊಡುವುದಿಲ್ಲ. ಇದನ್ನು ನೀವು ಗಣನೆಗೆ ತಗೊಂಡು ದಯವಿಟ್ಟು ಸರ್ಕಾರ ಒಳ್ಳೆ ಯೋಜನೆಗಳನ್ನು ಕೊಡ್ತಾ ಇದೆ. ಇದನ್ನು ಜಾರಿಗೆ ತರುವಲ್ಲಿ ನೀವೆಲ್ಲ ಶ್ರಮಿಸಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಆಯುಷ್ಮಾನ್ ಬಹುಶಃ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುವಂಥದ್ದು ಪ್ರಧಾನಮಂತ್ರಿಯವರ ಅತ್ಯುತ್ತಮವಾದಂಥ ಯೋಜನೆ. ಇವತ್ತು ವಿಶ್ವವೇ ತಿರುಗಿ ನೋಡುವಂಥದ್ದು. ನಮ್ಮಂಥ ಮಧ್ಯಮ ವರ್ಗದವರು ಯಾವ ರೀತಿ ಯಾವ ಸಂದರ್ಭದಲ್ಲಿ ಕೂಡ ಬದುಕ್ಬೋದು, ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೂಡ ಕಲೆ ಹಾಕಿಕೊಂಡು ತಾವೆಲ್ಲರೂ ಕೂಡ ನಮ್ಮ ಜೊತೆ ಸ್ಪಂದಿಸಬೇಕು ಮತ್ತು ಈ ಯೋಜನೆಗಳ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಶ್ರಮಿಸಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ಮತ್ತು ವಿಶೇಷವಾಗಿ ಇವತ್ತು ಯಾರೆಲ್ಲ ಕೋಳಿ ತಗೊಂಡು ಹೋಗ್ತೀರಾ ಸರಿಯಾದ ದಾಖಲಾತಿಗಳು ಮತ್ತು ಕೋಳಿಯನ್ನು ತಗೊಂಡೋಗಿ ನಿಮ್ಮ ಫೋನ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ತೇವೆ. ಸಾಧ್ಯವಾದರೆ ಸರ್ ಒಂದಿಷ್ಟು 7 ವಾರದ ನಂತರ ನೀವು ದಯವಿಟ್ಟು ನನಗೆ ಈಗಾಗಲೇ ಸಾಕಾರ ಮಾಡಿದಂಥವ್ರ ಹೆಸರುಗಳನ್ನು ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಅವರಲ್ಲಿ ಸ್ಪಾಟಿಗೆ ಬಂದು ಇಂಜೆಕ್ಷನ್ ಅನ್ನು ಕೊಡ್ತಾರೆ ಮತ್ತು ಫೋಟೋಸ್ ಕೂಡ, ಯಾಕಂತ ಹೇಳಿದ್ರೆ ನಮಗೂ ಗೊತ್ತಾಗಬೇಕು ಕೊಟ್ಟ ಕೋಳಿ ಎಲ್ಲಿ ಹೋಗಿದೆ ಅಂತೇಳಿ. 10 ಕೋಳಿಗಳಿಲ್ಲದಿದ್ರು ಕೂಡ ಅಲ್ಲಿ 4 ಕೋಳಿ ಅದು ನಮಗೆ ಸಿಗಲೇಬೇಕಲ್ವಾ. ಸೊ ಇಂಥ ಸಂದರ್ಭದಲ್ಲಿ ದೇವರು ಎಲ್ಲರಿಗೂ ಕೂಡ ಶುಭವಾಗಲಿ. ಬಹುಶಃ ಮುಂದಿನ ದಿನಗಳ ಜಾತ್ರೆಗಳಲ್ಲಿ ಕೂಡ ಈ ಕೋಳಿ ಅಥವಾ ನಿಮಗೆ ಈ ಕೋಳಿಯಿಂದ ಉದ್ಯಮ, ಕೋಳಿ ಮೊಟ್ಟೆ ಬಗ್ಗೆ ಹೇಳಿದ್ರು, ಒಂದು ಮೊಟ್ಟೆಗೆ ಎಷ್ಟು ರೇಟ್ ಇದೆ, ಕೋಳಿಗೆ ಎಷ್ಟಿದೆ, ಮತ್ತೆ ನಾನು ಹೇಳಬೇಕಾಗಿಲ್ಲ. ದಯವಿಟ್ಟು ಸ್ನೇಹಿತರೆ ಸಾಧ್ಯ ಆದರೆ ಒಂದು ಫೋನ್ ಮಾಡಿ ಅಟ್ಲೀಸ್ಟ್ ನೀವು ಕೃತಜ್ಞತೆ ಕೊಡೋದು ಅಂತ ಹೇಳಿದರೆ ನಮ್ಮನ್ನು ಕರೆದು ಊಟ ಹಾಕಬೇಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಕೋಳಿ ಚೆನ್ನಾಗಿದೆ, ಇಷ್ಟು ಮೊಟ್ಟೆ ಇಡ್ತಾ ಇದೆ ಅಂತ ಹೇಳಿದರೆ ಇಷ್ಟು ದಿವಸ ಕೋರಿ ಕೊರಲೆ ಅಂತ ಹೇಳಿ ಫೋನ್ ಮಾಡಿದವರು ಕೋಳಿ ಕೊಟ್ಟು ಯಾರೋ ಒಬ್ಬ ಕೋಳಿ ಕೊಟ್ಟ ಅಂತೇಳಿ ಗಾದೆ ಆಗೋದು ಬೇಡ ಅಂತ ಹೇಳ್ತಾ ನಮಗೆಲ್ಲರಿಗೂ ಕೂಡ ಶುಭಾಶಯಗಳು. ನಿಮ್ಮ ಮನೆಯ ಕೋಳಿ ಆದಷ್ಟು ಬೇಗ ಬೆಳೆದು ಎಲ್ಲರಿಗೂ ಕೂಡ ಉಪಯೋಗವಾಗಲಿ, ನಿಮಗೆ ಕೂಡ ಒಂದು ಉದ್ಯೋಗದ ಒಂದು ಸೃಷ್ಟಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನ ವಂದಿಸಿ ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ರೇಖಾ ಕಾರ್ಯಕ್ರಮ ಈ ಸಣ್ಣ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಚಿಕ್ಕದಾಗಿ ಚೊಕ್ಕವಾಗಿ ನಡೆಸಿಕೊಟ್ಟ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅವರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಇಲಾಖಾ ಪರವಾಗಿ ವಂದನೆಗಳನ್ನು ಅನ್ಬೋದು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀ ಉದಯ್ ಕುಮಾರ್ ಶೆಟ್ಟಿಯವರು, ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಟೆಕಾರ್, ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದಲ್ಲದೆ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀ ರವಿಶಂಕರ್ ಅವರು ಸದಸ್ಯರು ತಾಲೂಕ್ ಪಂಚಾಯತಿ ಮಂಗಳೂರು, ಇವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು. ಅದಲ್ಲದೆ
ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀ ರಾಜೇಶ್ ರವರು, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸೋಮೇಶ್ವರ, ಇವರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇದಲ್ಲದೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳಾದ ಮೊಹಮ್ಮದ್ ಅನ್ಸಾರ್ ಅವರು ಇಲ್ಲಿ ನೋಡಿ